ವಿಧಾನ ಪರಿಷತ್ ಚುನಾವಣೆ ಅಂಗವಾಗಿ ಕೊಲ್ನಾಡು ಮತ್ತು ವಿಟ್ಲ ಪಡ್ನೂರು ಬಿಜೆಪಿ ಮಹಾಶಕ್ತಿ ಕೇಂದ್ರ ವ್ಯಾಪ್ತಿಯ ಕೊಲ್ನಾಡು ಸಾಲೆತೂರು ವಿಟ್ಲ ಪಡ್ನೂರು ಮಂಚಿ ಕನ್ಯಾನ ಕರೋಪಡೆ ಗ್ರಾಮ ಪಂಚಾಯತ್ ಸದಸ್ಯರ ಪ್ರಚಾರ ಸಭೆ ನಡೆಯಿತು। ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ ಪಂಚಾಯತ್ ಸದಸ್ಯರ ಸಾಮಾನ್ಯ ಸಭೆ ಭತ್ಯೆಯನ್ನ 1,000ದಿಂದ 2,000ಕ್ಕೆ ಏರಿಸಲಾಗಿದೆ। ಇದರ ಜೊತೆಗೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಸದಸ್ಯರ ಭತ್ಯೆಯೂ ಏರಿಕೆಯಾಗಿದೆ। ನೀರು, ರಸ್ತೆ ಇತ್ಯಾದಿ ಮೂಲಭೂತ ಅವಶ್ಯಕತೆಗಳಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳಾಗಿವೆ ಎಂದು ವಿನಂತಿಸಿದರು। ಹೆದರಿಕೆ ಹುಟ್ಟಿಸಬಾರದು ತನ್ನಂತ ಭಾವನೆಗಳಿರಬೇಕಾದಂತ ಪ್ರಜಾಪ್ರಭುತ್ವದ ವ್ಯವಸ್ಥೆಗಳು ಒಂದು ಮೊದಲ ಕಾಲದಲ್ಲಿ ಬಂಟ್ವಾಳ ಅಂತ ಹೇಳಿದ್ರೆ ನಿತ್ಯ ಗಲಾಟೆ ಆಗುವಂತ ಕುರಿತು ಅನ್ನೋದು ನೀವು ತಿಳಿದಿದೆ ಅಂತ ನಾನು ಅಂದ್ಕೊಂಡು ಈ 3.5 ವರ್ಷಗಳಲ್ಲಿ ರಾಜಕೀಯ ದ್ವೇಷವೇ ನಡೆಯಲಿಲ್ಲ, ರಾಜಕಾರಣದ ದುಂಬಿಗಳೇ ನಡೆಯಲಿಲ್ಲ, ಪಾರ್ಟಿ ಪಕ್ಷದ ಕಾರಣಕ್ಕೆ ಯಾರು ಸುಡುಗೆ ಸಾಗಿಲ್ಲ, ಯಾವ ಪೊಲೀಸ್ ಅಧಿಕಾರಿಗಳನ್ನು ವಿನಾಕಾರಣ ಟ್ರಾನ್ಸ್ಫರ್ ಮಾಡಿಲ್ಲ, ಪ್ರಾಮಾಣಿಕ ಅಧಿಕಾರಿಗಳನ್ನು ಬಂಟ್ವಾಳ ಕ್ಷೇತ್ರದಲ್ಲಿ ಕರೆದು ಕೂರಿಸಿಕೊಂಡಿದ್ದಾರೆ, ಅಪ್ರಾಮಾಣಿಕರಿಗೆ ಸ್ವಲ್ಪ ಒಂದು ಈ 3.5 ವರ್ಷಗಳಲ್ಲಿ ಕ್ಷೇತ್ರವನ್ನು ನೆಮ್ಮದಿಯಲ್ಲಿ ಗೌರವ ಅಂತ ಮಾಡಿರುವಂತಹ ಯಾವುದಾದ್ರೂ ಒಬ್ಬ ಶಾಸಕ ಈ ಬಂಟ್ವಾಳ ಕ್ಷೇತ್ರದಲ್ಲಿ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿಗುತ್ ಅವರು ಸಭೆಯನ್ನ ಉದ್ಘಾಟಿಸಿ ಮಾತನಾಡಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು 4ನೇ ಬಾರಿ ಸ್ಪರ್ಧಿಸುತ್ತಿದ್ದು ಅತ್ಯಂತ ಹೆಚ್ಚು ಪಂಚಾಯತ್ ರಾಜ್ ಇಲಾಖೆಯ ಬಗ್ಗೆ ಮಾಹಿತಿಯನ್ನ ನೀಡುವವರು, ಅವರನ್ನ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಬೇಕು ಎಂದು ಹೇಳಿದರು। ಅಲ್ಲಿ 1 ಕೋಟಿ ಜನಸಂಖ್ಯೆ ಸತ್ತಿದ್ದು ಜಗತ್ತಲ್ಲಿ 10 ಕೋಟಿ ಮಿಕ್ಕಿ 10 ಪಾಲು ಹೆಚ್ಚು ಜನರು ಹಸಿವಿನಿಂದ ಸತ್ತಿದ್ದಾರೆ, ಹಸಿವಿನಿಂದ। ಆದರೆ ಈ ಸಲದ ಈ ಮಹಾಮಾರಿ ವಿರುದ್ಧ ನಮ್ಮ ದೇಶದಲ್ಲಿ ಒಬ್ಬ ಹಸಿವಿನಿಂದ ಸಾಗಿಲ್ಲ, ಒಬ್ಬ ಎಲ್ಲ ಮನೆಗೂ 10 ಕೆಜಿ ಅಕ್ಕಿಯಂತೆ ನಿರಂತರವಾಗಿ BPL ಕಾರ್ಡ್ನವರಿಗೆ ಸಪ್ಲೈ ಮಾಡುವಂತಹ ದೊಡ್ಡ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ ಅಂತ ಹೇಳಿಕೆ ಇದಕ್ಕಿಂತ ದೊಡ್ಡ ಹೆಮ್ಮೆ ಯಾವುದಿಲ್ಲ। ಇದನ್ನು ಸಾಮಾನ್ಯ ಜನರಿಗೆ ರೂಪಿಸುವಂತ ಕೆಲಸವನ್ನ ನಾವೆಲ್ಲರೂ ಚುನಾವಣೆಯಲ್ಲಿ ಖಂಡಿತವಾಗಿಯೂ ಶ್ರೀನಿವಾಸನನ್ನು ಅತ್ಯಂತ ಅಧಿಕ ಮತದಲ್ಲಿ ಗೆಲ್ಲಿಸಿ ಅದರ ಜೊತೆಗೆ ನಮ್ಮ ಸರ್ಕಾರ ಮಾಡಿದ ಸಾಧನೆಯನ್ನು ಕೂಡ ಸಾಮಾನ್ಯ ಜನರಿಗೆ ಮುಟ್ಟಿಸುವಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳ್ಕೊಳ್ತಾ ಚೆನ್ನಾಗಿ ಇನ್ನೊಮ್ಮೆ ನಿಮ್ಮೆಲ್ಲರ ಕೈ ಮುಗಿದು ಆದಷ್ಟು ನೀವೆಲ್ಲರ ಮತ ಹಾಕುವ ಮುಖಾಂತರ ಇನ್ನು ಯಾರ್ಯಾರು ತಮ್ಮ ಮತ ಇದ್ದಾರೆ ಅವರನ್ನು ಕೂಡ ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡಬಿದ್ರೆ, ಜಿಲ್ಲಾ ಸಹಪ್ರಭಾರಿ ರಾಜೇಶ್ ಕಾವೇರಿ, ಜಿಲ್ಲಾ ಉಪಾಧ್ಯಕ್ಷ ಕೊರಗಪ್ಪ ನಾಯ್ಕ್, ಪ್ರಶಿಕ್ಷಣ ಪ್ರಕೋಷ್ಠದ ಮಂಜುಳಾ ರಾವ್, ಪ್ರಧಾನ ಕಾರ್ಯದರ್ಶಿ ರಾಮದಾಸ್ ಬಂಟ್ವಾಳ, ಜಿಲ್ಲಾ ಉಪಾಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ, ಡೊಂಬಯ್ಯ ಅರಳ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು।